Balik, boy. Hai. Sana na itu sih. Post. ಗಾಡಿನೊಳಗೆ ವಿಘ್ನೇಶ್. Oh fuck. ಗಾಡಿನೊಳಗೆ ಒಂದು ದಿನ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನಮ್ಮ ಪೋಂದುಲ್ಲ ಒಂಜಿ ಫಾಲ್ಸ್ ಪೋಂದುಲ್ಲ. ಫಾಲ್ಸ್ ನಮ್ಮ ಫ್ರೆಂಡ್ಸ್ ನಕಲ್ ಪೂರ ಬರೋದಿಲ್ಲ, ಗುರುವಾಂಕೆರಡು ಅಕಲ್ ಜಾಯ್ನ್ ಆಪೇರು. ಸೊ ಈ ರಮಣ ಮೂಲ ಆಲ್ಮೋಸ್ಟ್ ಈ ಅಡ್ಡ ಗಾಡಿ ಮೂಲ ಉಂಡು ಅಕಲ್ ಅಲ್ಪ ಜಾಯ್ನ್ ಆಪೇರು. ಒಂಜಿ ಡ್ಯೂಕ್ 390 ಉಂಡು ಪಂತೇರು ಬೊಕ್ಕ ದಾದ ಗೊತ್ತುಜಿ ಅಕ್ಲ 8 ಜನ ಉಳ್ಳೇರಲ್ಲ ಗೊತ್ತುಜಿ. ಎನ್ನೊಟ್ಟಿಗೆ ವಿಘ್ನೇಶ್ ಉಳ್ಳೆ, ಒಂದು ವಿಘ್ನೇಶ್ನ ಗಾಡಿ ಆ್ಯಕ್ಚುಲಿ ಅವಳು ವೀಡಿಯೋ ಮಂತಂದುಲ್ಲೆ ಎನ್ನ ಗಾಡಿ ಮೂಲ ಉಂಡು. ಬೊಕ್ಕ ಮುಲ್ಪಡ್ದು ಪೋನಾಗ ಇತ್ತೆ ನಮಗೆ ಫ್ಯೂಯಲ್ ಪಾಡ್ರೆ ಉಂಡು. ಫ್ಯೂಯಲ್ ಪಾಡ್ದವ್ರಾಗ ಯಾರು ಚೆಕ್ ಮಾಡ್ಕೊಡ್ರು ಅಡ್ಡ ಗಾಡಿದಲ್ಲವ್ರು ಯಾರೆಲ್ಲ ಚೆಕ್ ಮಾಡ್ತದೆ ಬೊಕ್ಕ ತೂಗೋಡು. ನನ್ನ ಫ್ಯೂಯಲ್ ಸ್ಟೇಷನ್ ಒಂಜಿ ನಾಯರಡು ಮೀನು ಉಂತವ ನಮ್ಮ ಮುಲ್ಪನೆ ಪೋನಾಗ ಒಂಜಿ ಮದ್ದು ಕಾಳ ಕಟ್ಟೆ ಅಲ್ಪ ಒಂಜಿ ನಾಯರ ಸ್ಟೇಷನ್ ಉಂಡು ಅಲ್ಪ ಉಂತವ ಅಲ್ಪ ಉಂತದ ಅದು ಬೊಕ್ಕ ಅಪ್ಡೇಟ್ಸ್ ಪಾಡ್ವೆ. ಬಲೆ போய் ವಿಘ್ನೇಶ್ ಏರೆಗ ಕಾತಂದುಲ್ಲೆ ಏರೆ ಏರೆಗ ಕಾತಂದುಲ್ಲೆ ವಿಘ್ನೇಶ್. ಹಾಯ್ ಅರ್ಪಿತಾ ಓಲಿಲ್ಲ ನಮ್ಮಲ್ಲಿ ಸತ್ಯ ఉందా ಇದೇಂಚು ಸ್ಕ್ಯಾಮ್ ಏನಂದ್ರೆ ಪ್ಯಾಕೆಟ್ ಇಲ್ಲ. ಜಂಕ್ಷನ್ ನಮ್ಮ ಮುಲ್ಬಾಟ್ ಬಂದ ಅವು ಮಾರಿಯಲ್ಲ ಬೈಕ್ ಲಾಸ್ ಆದಿತ್ತು ಸ್ಟಾರ್ಟ್ ಅವು ಆ್ಯಪ್ ನೀಟೋಲ್ ಮಲ್ಪು ಓಕೆ ಕೇಬಲ್ ಕಟ್ಟಾವಿಯಾ ಸಾನ ಎಷ್ಟೇ ಪುಷ್ಪರ ಲೂಕ್ ಬ್ಯಾವರ್ಸಿ ಗಾಡಿ ಎದುರು ಗಾಡಿ ಯಾನ್ ಹಾಕೊಂಡು ಹೋಗ್ಬಿಡು ಸಾಕು ನೂದೆತ್ತು. ಸೊ ದಾದಾ ಅನ್ಪಂಡ ನಮ್ಮ ಸುಮಿತೇರ್ನ ಗಾಡಿ ಬಂದು ಬರ್ತೀನಿ. ಸುಮಿತೇರ್ನ ಗಾಡಿದ ಆ್ಯಕ್ಚುಲಿ ಕ್ಲಚ್ ತೆಗೆದು ಸೊ ಅಂಚ ಗಾಡಿನ ನೂಕೊಂಡು ಬಂದಿಲ್ಲ. ಬಸ್ ಸ್ಟ್ಯಾಂಡ್ ಯಾರಿಗೆ ಮಾರಿದ್ದು? ಬಸ್ ಬರೋದಿಲ್ಲ, ಯಾರು ಬರೋದಿಲ್ಲ. ಬಸ್ ಬರ್ತದೆ ಈಗ. ಪ್ಯಾಂಟ್ ಬರೀ ನಿಂಗೆ ಇದೇನೆ ಹೋಗ್ತೀವಿ ಮಾರೆ ಹೋಲ್ ಬಾರಿನಿ ಆ ಬೈಕ್ ಇಂಡಿಕೇಟರ್ ಕಾಗದ ಬಾರಿ Yeah. 216 kg ಅಲ್ಲ 248 kg.
ಎಸ್ ಕಮಾನ್ ಕೂಡ ಇಟ್ಕೊಳ್ಳಿ. ಫೈನಲಿ ನಮ್ಮ ಫಾಲ್ಸ್ ತಡೆಗೆ ರೀಚ್ ಆತ. ವಿಘ್ನೇಶ್ ಬರೋದಿಲ್ಲ ಅಲ್ಪ, ಕಾಡಿನೊಳಗೆ ವಿಘ್ನೇಶ್ ಅಂತಲೇ ಕಾಡಿನೊಳಗೆ ವಿಘ್ನೇಶ್. ಕಾಡಿನೊಳಗೆ ಒಂದು ದಿನ ಫ್ರೆಂಡ್ಸ್ ಯಾರ ಬಂದಿದ್ರು, ಮತ್ತೆ ನಾನು ಬರಲಿಲ್ಲ. ಇಲ್ಲಿ ಇದು ಉಂಟ ಹೊಸರು ಕಪ್ಪು ನೀರು, ಹಾಗೆ ಅಲ್ಲಿ ಹಸಿರು ನೀರು. ಪೋಯ್ ನಂಗೆ ನೀರು ತುಂಬಿಸ್ಬೇಕು. ಅಲ್ಲಿ ಅದೆಲ್ಲ ಅಲ್ಲಿ ನಾವು ಕೈ ಕಾಲು ತೊಳೆದು ನೀನು ಇಲ್ಲಿ ನೀರು ತುಂಬಿಸಿದ. ಅದಿಲ್ಲಿ ಅವರ ಫ್ರೆಶ್ ಆಗ್ತದೆ. ನಾನು ಕೋಲ್ ಇಟ್ಕೊಂಡು ಹೋಗ್ತೇನೆ ಆದಿಮಾನ. ಬಿದ್ರೆ ನಿನ್ನ ಮೊಬೈಲ್ ಹೋಯ್ತು. ಈಗ ಹೋಗ್ತಿದ್ದೆ. ಜನಗಳ ಇದು ನೋಡಿ, ಇದು ಲಾಸ್ಟ್ ಟೈಮ್ ಬರ್ಸಕ್ಕೆ ಬಂದದ್ದು. ಬರ್ಸ ಅಂತ ಹೇಳಿದ್ರೆ ಎಂತ ಬರ್ಸ ಇದ್ದಾರೆ, ಸಾವು ತಪ್ಪಿತ್ತು ನಮಗೆ ಸಾಧಿ ತಪ್ಪಿದೆ. ಈಗ ತಪ್ಪಿದೆ ಸರ್. ಇಂಥ ಕ್ಲಿಯರ್ ವಾಟರ್ ಅಲ್ಲ. ಇದು ಕಷ್ಟ ಮಾಡಿದ್ದಾರೆ, ಕಷ್ಟದಲ್ಲ ಕಷ್ಟ ಆಗ್ತದೆ. ನೀನು ಈಗ ನಿಲ್ಲು. ಜಲಪಾತ ಬಾರಿ ಬಂಗಾಡ ನಾಲ ಕಂಟೆಂಟ್ ಕೊರ್ಲಿ, ಕಂಟೆಂಟ್ ಕೊರ್ಲಿ. ಏ ನೀನು ಹೋಗು ಫಸ್ಟಿಗೆ. ನಾನು ಹೋಗ್ಲಾ? ನಾನು ಹೋಗ್ತೇನೆ. ಓ ಫಕ್, ಕಂಟೆಂಟ್ ಬಂತು. ಅದು ಕಾಸಿದ್ದಿತ್ತು. ಎರಡು ಸಲ ಬಿದ್ದಾಯ್ತು. ಒಂದ್ಸಲ ಬೀಳ್ಲಿಕ್ಕೆ ನೀನು ಬೀಳ್ತೀಯ ಅಂತ. ಕಾಡಿನೊಳಗೊಂದು ದಿನ, ಕಾಡಿನಲ್ಲಿ ಸುಮ್ಮನೆ ನಾನು ಬೇಕಾದಿದ್ದು ಯಾರೊಂದು ಎಲ್ಲೇ ಮಾಡಿ ಎಲ್ಲ ಪಾಡೊಂದು ಬರ್ತೇವೆ. ಫುಲ್ ಸೇಫ್ಟಿ. ಆಗ್ಲಿಲ್ಲ. ಇವರು ಅಲ್ಲಿ 4 ಜನ ಹೋದ್ರೆ ಎಂತ ಆಗ್ಲಿಲ್ಲ. ಇದನ್ನು ನಾನು ಮುಟ್ಟಿದ್ದು ಕಟ್ಟಾಯ್ತು. ಇಲ್ಲಿ ಬಲ್ಲೆ ನಡುವಲ್ಲಿ ಸುಮಿತ್ತು. ಅವರು ಒಳ್ಳೆ ಕಾಂಟೆಂಟ್ ಕೊಡ್ತಾರೆ ಅಲ್ಲ, ಒಳ್ಳೆ ಕಾಂಟೆಂಟ್ ಕೊಡ್ತಾರೆ. ಜನಕಲ್ಪುರ ಇರ್ತೀರಲ್ಲ, ಕಟ್ಟೆ ಪುರ ಕಟ್ಟಬೇಕು. ಫೈನಲಿ ನಮ್ಮ ರೀಚ್ ಒಂದು ಬತ್ತ ಗುಡ್ಡೆ ಫಾಲ್ಸ್ ಪೋಪನಿ.
ಫಾಲ್ಸ್ ಕೋಕೋನಟ್ ರಿಟರ್ನ್ ಬರ್ತ ಅವು ದಾಸವಾಳ ಒಂಜಿ ಐದು ಗಾಡಿ ಇತ್ತು, ಒಂದು ಗಾಡಿ ಅರ್ಧದಲ್ಲಿ ಬಾಕಿ ಆಗಿದೆ. ಫಾಲ್ಸ್ ಮಾರ ಯಾವ್ರ ಇಂಚನೆ ಮರದ ಇಲ್ಲ ఉందా ಬಲೆ ಅಲ್ಪ ಜತ್ತೊಂದು ಬರೋಲ್ಲ ಎಲ್ಲ ಆರಾಮ್ ಸೈಡ್ ಬರೋಲಿ ನಿಕ್ ಪೋಡಿಗೆ ಓ ಛೇ ಮಿಸ್ ಆಡಲ್ಲ ಮಾರೆ, ಮಿಸ್ ಆಡ ನಿಗರ್ದೆ ಮರೆ ಕಟ್ಟಿ ఉందా ಎಲ್ಲ ಪಿಜಿನ್ ಮಾರ ಜಿನ್ನ ಬೊತ್ತಿಕೊಂಡು ಮಾಡ ಮುಂದುಂದವ ಜಾಗ್ರತೆ ಅಮ್ಮ ಆಯ್ತು ಕೈಯೋ ನೆಟ್ಟನು ಹೋಯ್ ಕಾರ್ತಿಕ್ ಏರಿಯಾ ಈ ಬಲಯ ಫೈನಲಿ ಸ್ವಲ್ಪ ನಮ್ಮ ಮೀದು ಪೂರ ಅದು ರಿಟರ್ನ್ ಪೋಂದಿಲ್ಲ, ರಿಟರ್ನ್ ಪೋಯರ್ಲ ಬಾರಿ ಬಂಗೊಂಡು ರಿಟರ್ನ್ ಪೋಪುನ ಸಾದಿ
ಫೈನಲಿ ಅದು ನಮ್ಮ ಇನ್ನಿತ ರೈಡ್ ಕಂಪ್ಲೀಟ್ ಅಂದ್ರೆ ಆ್ಯಕ್ಚುಲಿ ನಮ್ಮ ಇನ್ನು ದೂರ ಪೋದಿತ್ತ ಪಂದ ಅರ್ಬಿ ಫಾಲ್ಸ್ ಪೋದಿತ್ತ. ಸೊ ಎಂಕ್ಲ ಅಕ್ಲು ವಾ ಫಾಲ್ಸ್ ಪೋಯಿ ಪಂದಿತ್ತೇರು ಬಟ್ ವಾ ಫಾಲ್ಸ್ ಗೊತ್ತಿಜ್ಜಾನು. ಸೊ ಪೋದು ಬರ್ತದೇವ ಬಚ್ಚಿ ಕಣ್ಣೆಲ್ಲ ಕೆಂಪಾತನು. ಸೊ ಥ್ಯಾಂಕ್ಸ್ ಗೈಸ್ ಫಾರ್ ವಾಚಿಂಗ್. ಇಂಚನೆ ಸಪೋರ್ಟ್ ಮಾಡ್ತೊಂದಿಪ್ಪಲೆ, ಇಂಚನೆ ಫಾಲೋ ಮನ್ಪಲೆ. ಏನ ಆಲ್ಸೋ ಇನ್ಸ್ಟಾಗ್ರಾಮ್ಲ ಪೇಜ್ ಉಂಡು, ಸೇಮ್ ಫ್ಯಾಟ್ ಕ್ಯಾಟ್ ಕುಡ್ಲ ಪಂದೆ ಐಟ್ಲ ಉಂಡು. ಸೊ ಸೇಮ್ ಇರೇನ ನಮ್ಮ ಯೂಟ್ಯೂಬ್ಲ ಅಂಚೆನೆ ಉಂಡು. ಥ್ಯಾಂಕ್ಸ್ ಗೈಸ್ ಫಾರ್ ವಾಚಿಂಗ್. ಇಂಚನೆ ಸಪೋರ್ಟ್ ಮನ್ಪಲೆ. ಥ್ಯಾಂಕ್ ಯು.